ಒಂದ್ 2 ವರ್ಷದ ಮುಂಚೆ ಯಾರ ಕೈಯಲ್ಲಾದ್ರೂ ಐಫೋನ್ ಇದ್ರೆ ಏನು ಕಿಡ್ನಿ ಮಾರಿ ಐಫೋನ್ ತಗೊಂಡಿದ್ದ ಅಂತ ಕೇಳ್ತಾ ಇದ್ವಿ. ಆದ್ರೆ ನಾನು ಇವತ್ತು ನಿಮ್ಗೆ ಹೇಳೋದಕ್ಕೆ ಹೊರಟಿರುವಂತಹ ಸ್ಟೋರಿಯಲ್ಲಿ ಇರುವಂತಹ ದಂಪತಿಗಳು ಐಫೋನ್ ಕೊಂಡುಕೊಳ್ಳೋದಕ್ಕೆ ನೀವು ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲದೆ ಇರುವಂತಹದ್ದನ್ನ ಮಾರಾಟ ಮಾಡಿದ್ದಾರೆ. ಜೈದೇವ್ ಘೋಷ್ ಮತ್ತು ಸತಿ ಅಂತ ಹೇಳುವಂತಹ ದಂಪತಿಗಳು ವೆಸ್ಟ್ ಬೆಂಗಾಲ್ನವರು. ಇವರಿಗೆ ಬೆಂಗಾಲವನ್ನ ಸುತ್ತಬೇಕು, ಸುತ್ತಿದಂತಹ ಜಾಗಗಳ ರೀಲ್ಗಳನ್ನ ಮಾಡಬೇಕು, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಹೇಳುವಂತಹ ಹಪಾಹಪಿ. ಆದ್ರೆ ದುಡ್ಡಿರ್ಲಿಲ್ಲ, ಐಫೋನ್ ಕೊಂಡುಕೊಳ್ಳೋದು ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೆ ಈ ದಂಪತಿಗಳಿಗೆ 8 ತಿಂಗಳ ಮತ್ತು 7 ವರ್ಷದ 2 ಮಕ್ಕಳಿದ್ರು. ಈ 8 ತಿಂಗಳ ಮಗುವನ್ನ ಮಾರಾಟ ಮಾಡಿ ಐಫೋನ್ ಕೊಂಡುಕೊಂಡಿದ್ದಾರೆ. ಪಕ್ಕದ ಮನೆಯವರಿಗೆ ಮನೆಯಲ್ಲಿರುವಂತಹ ಮಗು ಕಾಣೆಯಾಗಿದೆ, ಕೈಯಲ್ಲಿ ಐಫೋನ್ ಇದೆ ಅಂತ ಹೇಳಿ ಡೌಟ್ ಬಂದು ಅವರು ವಿಚಾರಣೆ ನಡೆಸಿದಾಗ ಈ ವಿಷಯ ಗೊತ್ತಾಗಿದೆ. ಪೊಲೀಸರು ಸತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಗಂಡ ಇನ್ನೂ ತಪ್ಪಿಸಿಕೊಂಡಿದ್ದಾನೆ.